ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ಗಳ ಮನೆಗಳ ತ್ಯಾಜ್ಯ ಸಂಗ್ರಹಣೆ ಮತ್ತು ಸಾಗಾಟಕ್ಕಾಗಿ ಸ್ವಚ್ಛ ಭಾರತ್ ಮಿಷನ್ ನಡಿ 2715 ಕೋಟಿ ರೂಪಾಯಿ ಮೊತ್ತದ ವಾಹನಗಳ ಖರೀದಿಗೆ ಸರ್ಕಾರದಿಂದ ಅನುಮೋದನೆ ದೊರಕಿ ವಾಹನಗಳ ಸರಬರಾಜಿಗೆ ಕಾರ್ಯಾದೇಶ ನೀಡಲಾಗಿದೆ. ಬಳ್ಳಾರಿಯ ಕ್ಯಾಂಬಿಯಾನ್ ಆಟೋಮೊಬೈಲ್ ಸಂಸ್ಥೆಯಿಂದ 4.81 ಕೋಟಿ ರೂಪಾಯಿ ಮೊತ್ತದ 45 ಹೈಡ್ರಾಲಿಕ್ ಜೀಪ್ ಟಿಪ್ಪರ್ ವಾಹನ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿಗೆ ತಲುಪಿದೆ. ಪಾಲಿಕೆ ವ್ಯಾಪ್ತಿಯ 60 ವಾರ್ಡ್ಗಳನ್ನು 4 ವಲಯಗಳಾಗಿ ವಿಂಗಡಿಸಲಾಗಿದೆ. ಪಾಲಿಕೆ ಆಯುಕ್ತ ಆನಂದ್ ಈ ಬಗ್ಗೆ ತಿಳಿಸಿದ್ದಾರೆ.